ಮಂಗಳೂರಿನ ಮಂಗಳಾದೇವಿಯ ಲಯನ್ಸ್ ಕ್ಲಬ್ ವತಿಯಿಂದ ಜಪ್ಪಿನ ಕರುವಿನ ತಾರತಮ್ಯದ ಬಡ ಕುಟುಂಬಕ್ಕೆ ಮನೆ ನವೀಕರಣ ಮತ್ತು ನೂತನ ಶೌಚಾಲಯ ಸ್ನಾನಗೃಹವನ್ನು ನಿರ್ಮಿಸಿದ್ದು ಇದರ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಲಯನ್ಸ್ ಕ್ಲಬ್ ಮಂಗಳೂರು ಮಂಗಳಾದೇವಿ ನಿರಂತರವಾಗಿ ಸಮಾಜದಲ್ಲಿ ಕಡುಬಡವರಿಗೆ ಸಹಾಯವನ್ನ ಮಾಡುತ್ತಾ ಬಂದಿದ್ದು ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಇದೀಗ ಮನೆಯಿಲ್ಲದವರಿಗೆ ಮನೆಯ ಯೋಜನೆಯ ಮೂಲಕ ನಗರದ ಜಪ್ಪಿನ ಕರುವಿನ ತಾರತಮ್ಯದಲ್ಲಿರುವ ಬಡ ಕುಟುಂಬಕ್ಕೆ ಮನೆ ನವೀಕರಣ ಮತ್ತು ಹೊಸ ಶೌಚಾಲಯ ಸ್ನಾನಗೃಹ ನಿರ್ಮಿಸಿಕೊಟ್ಟಿದ್ದಾರೆ. ಇದರ ಉದ್ಘಾಟನೆಯನ್ನ ಲಯನ್ಸ್ ಜಿಲ್ಲಾ ಗವರ್ನರ್ ಡಾಕ್ಟರ್ ಗೀತಾ ಪ್ರಕಾಶ್ PMJF ಅವರು ಉದ್ಘಾಟಿಸಿದರು. ಈ ಸಂದರ್ಭ ಲಯನ್ಸ್ ಅಧ್ಯಕ್ಷ ಚಂದ್ರಹಾಸ್ ಕೆ, ಕಾರ್ಯದರ್ಶಿ ಭಾರತಿ ಶೆಟ್ಟಿ, ಖಜಾಂಚಿ ಪ್ರದೀಪ್ ಕುಮಾರ್ ಶೆಟ್ಟಿ, ಜ್ಯೋತಿ ಚಂದ್ರ, ಧರ್ಮರಾಜ್ MP, ಕೃಷ್ಣ ಶೆಟ್ಟಿಯನ್ ಮತ್ತಿತರರು ಉಪಸ್ಥಿತರಿದ್ದರು.